ಸರ್ವಾಧಿಕಾರ ಧೋರಣೆಯಿಂದಲೇ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತದಲ್ಲಿರುವ ಬಿಜೆಪಿ ಪಕ್ಷವು ಕಾಂಗ್ರೆಸ್ನಿಂದ ಸೂಚಿಸಲಾದ ವಿಪಕ್ಷ ನಾಯಕನ ಆಯ್ಕೆಗೆ ಮಾನ್ಯತೆ ನೀಡದೆ ಕಾಂಗ್ರೆಸ್ ಪಕ್ಷಕ್ಕೆ ಅಗೌರವ ತೋರಿದೆ ಎಂದು ಜೆಆರ್ ಲೋಬೋ ಹೇಳಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯ ಈ ನಡೆಯನ್ನ ಪ್ರತಿಭಟಿಸುವುದಾಗಿ ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೆಚ್ಚು ಅವಧಿಗೆ ಆಡಳಿತ ನಡೆಸಿರುವ ಕಾಂಗ್ರೆಸ್ ಪಕ್ಷವು ಬಿಜೆಪಿಗೆ ಕೇವಲ 6 ಸ್ಥಾನಗಳಿದ್ದಾಗಲೂ ವಿಪಕ್ಷದ ಅಧ್ಯಕ್ಷನ ಸ್ಥಾನಮಾನ ನೀಡಿದೆ. ಆಡಳಿತದ ಜೊತೆಗೆ ಪ್ರತಿಪಕ್ಷವು ಸಕಾರಾತ್ಮಕವಾಗಿ ಸಹಕಾರ ನೀಡುತ್ತಾ ಆಡಳಿತದ ಲೋಪಗಳನ್ನು ಎತ್ತಿ ಹಿಡಿದಾಗ ಮಾತ್ರವೇ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಆದರೆ ಇದೀಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತದ ಭ್ರಷ್ಟಾಚಾರವನ್ನು ಬಹಿರಂಗಪಡಿಸುವ ಭಯದಿಂದಲೇ ಕಾಂಗ್ರೆಸ್ ಪಕ್ಷದಿಂದ ವಿಪಕ್ಷ ನಾಯಕನಾಗಿ ವಿನಯ್ ರಾಜ್ರವರನ್ನ ಆಯ್ಕೆ ಮಾಡಿರುವುದಕ್ಕೆ ಮಾನ್ಯತೆ ನೀಡಿಲ್ಲ ಎಂದರು. ಸ್ಮಾರ್ಟ್ ಸಿಟಿ ಮಂಡಳಿಗೆ ಹಿಂದೆ ಮೇಯರ್ಗೆ ಕಾಂಗ್ರೆಸ್ ಪಕ್ಷದಿಂದ ವಿನಯರಾಜ್ ಅವರನ್ನ ಆಯ್ಕೆ ಮಾಡಿ ಸೂಚಿಸಿದಾಗಲೂ ನಿರಾಕರಿಸಲಾಗಿತ್ತು. ತಮ್ಮ ಇಚ್ಛೆಯಂತೆ ಭಾಸ್ಕರ್ ಮೊಯ್ಲಿ ಅವರನ್ನ ಆಯ್ಕೆ ಮಾಡಿತ್ತು. ಆದರೆ ಅವರು ಅದನ್ನ ಸ್ವೀಕರಿಸಿಲ್ಲ. ಇವರಿಗೆ ಯಾವುದೇ ಸಭೆಗೂ ಹಾಜರಾಗಿಲ್ಲ. ಇಂತಹ ಸನ್ನಿವೇಶದಲ್ಲಿ ಕಾನೂನು ರೀತಿಯಲ್ಲಿ ಆಯುಕ್ತರಿಗೆ ಪಕ್ಷದ ಜಿಲ್ಲಾಧ್ಯಕ್ಷರು ವಿಪಕ್ಷ ನಾಯಕನ ಆಯ್ಕೆಗೆ ಮಾನ್ಯತೆ ನೀಡಲು ಪತ್ರದ ಮೂಲಕ ಕೋರಿಕೊಂಡಿದ್ರು. ಮೇಯರ್ ತಮ್ಮ ವಿವೇಚನೆ ಉಪಯೋಗಿಸಿ ನಿರ್ಧಾರ ಕೈಗೊಳ್ಳುವ ಬದಲು ರಾಷ್ಟ್ರೀಯ ಪಕ್ಷಕ್ಕೆ ಅಗೌರವ ತೋರಿದ್ದಾರೆ ಎಂದರು. ಬಿಜೆಪಿ ಪಕ್ಷದ ವತಿಯಿಂದ ಆಗುವಂತ ಏನು ಭ್ರಷ್ಟಾಚಾರ ಇದೆ, ಏನು ಆಡಳಿತ ಅವ್ಯವಹಾರ ಇದೆ, ಅದನ್ನು ಜವಾಬ್ದಾರಿಯುತವಾಗಿರುವಂತಹ ಪ್ರತಿಪಕ್ಷ ತೋರಿಸಿಕೊಡಬಾರದಂತ ಇಚ್ಛೆ ಅವರಲ್ಲಿದೆ. ಕಳೆದ ವರ್ಷ ವಿನಯರಾಜ್ರವರಿಗೆ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಮಾರ್ಟ್ ಸಿಟಿಗೆ ಬೋರ್ಡ್ಗೆ ಅವರ ಹೆಸರನ್ನು ಸೂಚಿಸಿದೆವು. ಮೇಯರ್ ಅವರಿಗೆ ನಮ್ಮ ಅಧ್ಯಕ್ಷರು ಪತ್ರವನ್ನು ಬರೆದಿದ್ರು. ಅದನ್ನ ಯಾಕೆ ಪರಿಗಣಿಸಲಿಲ್ಲ? ಏನ್ ಕಾರಣ ಇತ್ತು? ಅವರಿಗೆ ಪಕ್ಷ ಕೊಟ್ಟಿರುವ ಹೆಸರನ್ನು ಅವರು ಪರಿಗಣಿಸಲಿಲ್ಲ. ಅವರಿಗೆ ಬೇಕಾಬಿಟ್ಟಿಯಾಗಿ ಅವ್ರು ನಿರ್ಧಾರ ತಗೊಂಡ್ರು. ಯಾತಕ್ಕೆ? ಇವತ್ತು ಕಮಿಷನರ್ ಅವರಿಗೆ ಪತ್ರ ಬರೆದ್ರಲ್ಲಿ ಏನ್ ತಪ್ಪಿದೆ? ಕಾನೂನುಗಳನ್ನು ಓದಿದ್ರೆ ಎಲ್ಲ ವ್ಯವಹಾರಗಳು, ಪತ್ರ ವ್ಯವಹಾರಗಳು ಆಗ್ಬೇಕು ಕಮಿಷನರಿಗೆ ಪತ್ರ ವ್ಯವಹಾರ ಮಾಡಿದ್ರಲ್ಲಿ ಏನು ತಪ್ಪು ಕಂಡುಕೊಳ್ಳಕ್ಕೆ ಆಗ್ತದೆ ಇವರಿಗೆ. ಆಯ್ತು, ಕಮಿಷನರ್ಗೆ ಪತ್ರ ಬರೆದ ತಕ್ಷಣ ಇವರ ವಿವೇಚನೆಯನ್ನು ಅವರು ಉಪಯೋಗ ಮಾಡಬೇಕಿತ್ತು. ಮೇಯರ್ ವಿವೇಚನೆ ಉಪಯೋಗ ಮಾಡಲಿಲ್ಲ. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಮಾತನಾಡಿ, ರಾಜಕೀಯದಲ್ಲಿ ಯಾರೂ ಶಾಶ್ವತ ಅಲ್ಲ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷಕ್ಕೆ ತನ್ನದೇ ಆದ ಸ್ಥಾನಮಾನವಿದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದ್ದ ಸಂದರ್ಭ ಬಿಜೆಪಿಗೆ 2 ಅಂಕಿಯ ಸದಸ್ಯರೂ ಇಲ್ಲದ ವೇಳೆ ವಿಪಕ್ಷ ನಾಯಕನ ಸ್ಥಾನಮಾನ ನೀಡಲಾಗಿದೆ. ಅದನ್ನು ಮರಿಬಾರದು ಎಂದರು. ಅತಿ ಹೆಚ್ಚು ಸಮಯದಲ್ಲಿ ಆಡಳಿತದಲ್ಲಿ ಮಂಗಳೂರು ಕಾರ್ಪೊರೇಷನ್ ಅಲ್ಲಿ ಇದ್ದಂತಹ ಒಂದು ಸಂಸ್ಥೆ. ಆ ಸಂದರ್ಭದಲ್ಲಿ ಬಿಜೆಪಿ 2 ಅಂಕೆ ದಾಟದೇ ಇದ್ದ ಸಂದರ್ಭದಲ್ಲಿ ಕೂಡ ಅವರಿಗೆ ಪ್ರತಿಪಕ್ಷದ ನಾಯಕನ ಸ್ಥಾನಮಾನವನ್ನು, ಗೌರವವನ್ನು ಕೊಡುವಂತ ಕೆಲಸ ಕಾಂಗ್ರೆಸ್ ಮಾಡಿಕೊಂಡು ಬಂದಿದೆ. ಆದರೆ ಇವತ್ತು 2ನೇ ಅವಧಿಗೆ ಕಾರ್ಪೊರೇಷನ್ನ ಮೇಯರ್ ಬಂದವರು ವಿರೋಧ ಪಕ್ಷದ ಸ್ಥಾನಮಾನ ಕಾಂಗ್ರೆಸ್ ಪಕ್ಷ ವಿನಯರಾಜರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ನಗಣ್ಯ ಮಾಡಿದ್ದು, ಅದನ್ನು ಪರಿಗಣಿಸದೇ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ನೋವನ್ನುಂಟು ಮಾಡಿದೆ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ಸ್ ನಿನ್ನೆ ಅದನ್ನು ವಿರೋಧಿಸಿದ್ದಾರೆ, ಪ್ರತಿಭಟಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಿಜೆಪಿ ಏನು ತಂತ್ರಗಾರಿಕೆ ಮಾಡಿದೆ ಅದನ್ನು ಅವರು ಖಂಡಿತವಾಗಿ ಅನುಭವಿಸಲಿಕ್ಕೆ ಇದೆ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಸೆಟೆದು ನಿಲ್ತದೆ ಎಂಬುದನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸುತ್ತೇನೆ. ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಿಥುನ್ ರಾಯ್, ಜಿಲ್ಲಾ ಕಾಂಗ್ರೆಸ್ ಸೂಚಿಸಿದ ವಿಪಕ್ಷ ನಾಯಕನನ್ನ ತಿರಸ್ಕರಿಸುವ ಬಿಜೆಪಿಯ ವಿರುದ್ಧ ನಾವು ಜನರ ಮುಂದೆ ಹೋಗುವ ಅಥವಾ ನಮ್ಮ ಸದಸ್ಯರು ಸಾಮೂಹಿಕ ರಾಜೀನಾಮೆಗೆ ಮುಂದಾಗುವ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದರು ಮಧ್ಯಸ್ಥಿಕೆ ವಹಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದರು. ಹೆಸರನ್ನು ತಿರಸ್ಕರಿಸುವಂತಹ ಕೆಲಸ ಕಾರ್ಯವನ್ನು ಬಿಜೆಪಿ ಪಕ್ಷ ಇವತ್ತು ಮಾಡಿದೆ. ಈ 2 ದಶಕಗಳಿಂದ ಬಂದಂತ ಸಂಪ್ರದಾಯದ ವಿರುದ್ಧ ಇವತ್ತು ಬಿಜೆಪಿ ಪಕ್ಷ ಕೆಲಸ ಕಾರ್ಯ ಮಾಡಿದೆ. ಒಳ್ಳೆಯ ಆಡಳಿತ ಕೊಡ್ಬೇಕಿದ್ರೆ ಪ್ರತಿಪಕ್ಷ ನಾಯಕರಿಗೆ ಆದ್ಯತೆ ಕೊಡುವುದು ಬಿಜೆಪಿ ಪಕ್ಷದ ಕೆಲಸ. ಎಷ್ಟು ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಪ್ರತಿಪಕ್ಷ ಪಕ್ಷದ ನಾಯಕರಿಗೂ ಕೂಡ ಇದೆ.
ನಮ್ಮಲ್ಲಿ ಕಾಡುವಂತ ಪ್ರಶ್ನೆ, ವಿನಯ್ ರಾಜ್ ಅವರ ಹೆಸರು ಸೂಚಿಸಿದಂತಹ ಸಂದರ್ಭದಲ್ಲಿ ಯಾಕೆ ಬಿಜೆಪಿ ಪಕ್ಷದವರು ಈ ನಿಲುವನ್ನು ತೆಗೆದಿದ್ದಾರೆ? ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಗುವಂತಹ ಅವ್ಯವಹಾರ, ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡಿನಲ್ಲಿ ಆಗುವಂತಹ ಭ್ರಷ್ಟಾಚಾರ, ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಆಗುವಂತಹ ಭ್ರಷ್ಟಾಚಾರ, ಇದನ್ನು ಎತ್ತಿ ತೋರಿಸುವಂತ ಕೆಲಸ ಕಾರ್ಯವನ್ನು ವಿನಯ್ ರಾಜ್ ಮಾಡ್ತಾರೆ ಎಂಬ ಭಯದಿಂದ ಇವತ್ತು ಬಿಜೆಪಿ ಪಕ್ಷದವರು ಪ್ರತಿಪಕ್ಷಕ್ಕೆ ಅಗೌರವ ತರುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿನಯ್ ರಾಜ್, ಪ್ರವೀಣ್ ಚಂದ್ರ ಆಳ್ವಾ, ವಿಶ್ವಾಸ್ ಕುಮಾರ್ ದಾಸ್, ಅನಿಲ್ ಕುಮಾರ್, ಪ್ರಕಾಶ್ ಸಾಲ್ಯಾನಂ, ಲಾರೆನ್ಸ್ ಡಿಸೋಜಾ, ಸಂತೋಷ್ ಕುಮಾರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.